ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಹಾಗೇನೆ ಲವ್ಮಾಂಗ್ ಬ್ಯೂಟಿ ಸೋಪ್. ಪ್ರತಿಯೊಂದು ಕ್ಷೇತ್ರಕ್ಕೂ ಒಂದು ಲಿಮಿಟ್ ಅಂತ ಇದ್ದೇ ಇರುತ್ತೆ. ಆದರೆ ಲಿಮಿಟೇ ಇಲ್ಲದಿರುವಂತಹ ಕ್ಷೇತ್ರ ಅಂದರೆ ಎಕ್ಸ್ಪರಿಮೆಂಟ್ ಅಥವಾ ರಿಸರ್ಚ್ ಅಂತ ಹೇಳ್ಬೋದು. ಉದಾಹರಣೆಗೆ ವೈಜ್ಞಾನಿಕವಾಗಿ ನಾವು ಎಷ್ಟೇ ಮುಂದುವರೆದು ಕೂಡ ಇನ್ನಷ್ಟು ಎಕ್ಸ್ಪರಿಮೆಂಟು, ಇನ್ನಷ್ಟು ರಿಸರ್ಚಸ್ಸು ಬಾಕಿ ಇದೆ ಅಲ್ವಾ? ಅದೇ ರೀತಿ ಅಡುಗೆನೂ ಕೂಡ. ಯಾಕಂದರೆ ಅಡುಗೆನೂ ಒಂದು ಎಕ್ಸ್ಪರಿಮೆಂಟ್ ಅಂತ ಹೇಳ್ಬೋದು. ಎಕ್ಸ್ಪರಿಮೆಂಟ್ ಮುಖಾಂತರ ಹೊಸ ಹೊಸ ಅಡುಗೆನ ಕಲಿಬಹುದು ಅಲ್ವಾ? ಅದೇ ರೀತಿ ಒಂದು ಹೊಸ ಅಡುಗೆನ ಅಥವಾ ಒಂದು ರುಚಿಕರವಾದ ಅಡುಗೆನ ಹೇಳ್ಕೊಡಕ್ಕೆ ನಮ್ಮ ಜೊತೆಗೆ ಇವತ್ತು ನಮ್ಮ ಅತಿಥಿಯಾಗಿ ಹೇಮಾ ಅವರಿದ್ದಾರೆ. ಸೊ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಹೇಗಿದ್ದೀರಾ? ಚೆನ್ನಾಗಿದೆ. ಇಲ್ಲಿಂದ ಬರ್ತಾ ಇದ್ದೀರಾ ಮೇಡಮ್ ನೀವು? ನಾವು ಈ ಸದ್ಯ ಒನ್ ಇಯರ್ ಇಂದ ಇಲ್ಲೇ ಇದ್ದೀವಿ. ನಮ್ದು ಪ್ರಾಪರ್ 1 ಇಯರ್ ಇಂದ ಇಲ್ಲೇ ಅಂದ್ರೆ ಮಂಗಳೂರಲ್ಲಿ. ಪ್ರಾಪರ್ ಊರು ಹಾಗಾದ್ರೆ ಗುಡಗೇರಿ. ಗುಡಗೇ ಇದು ಯಾವ ಸೈಡ್ ಆಗುತ್ತೆ? ಗುಡಗೈ ಹುಬ್ಳಿ ಸೈಡ್ ಆಗುತ್ತೆ. ಸೊ ಹುಬ್ಳಿ ಅಂದ್ರೆ ಉತ್ತರ ಕರ್ನಾಟಕ ಸೈಡ್. ಗುಡಗೈ ಕರೆಕ್ಟ್ ಅಲ್ಲ? ಗುಡಗಿರಿ. ಓಕೆ. ಸೊ ಅಲ್ಲಿ ಪರ್ವತ ಜಾಸ್ತಿ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಅದು ಮೊದಲಿಂದ ಹೆಸರು ಹಾಗಿರೋದು. ಸೊ ನೀವ್ ಏನ್ ಮಾಡ್ಕೊಂಡಿದ್ದೀರಾ? ನಾವು ಮನೆಯಲ್ಲಿರೋದು. ಫಸ್ಟ್ ಟೈಮ್ ಅಲ್ವಾ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಬರ್ತಾ ಇರೋದು? ನರ್ವಸ್ ಆಗ್ತಾ ಇದೆಯಾ? ಇಲ್ಲ, ಹಾಗೇನಿಲ್ಲ. ಸೊ ಫಸ್ಟ್ ಟೈಮ್ ಬಂದು ನಿಮ್ಮ ಮೊಟ್ಟ ಮೊದಲ ಅಡುಗೆ ನಮ್ಮ ರುಚಿ ನಮ್ಮ ಕಿಚನ್ ಕಾರ್ಯಕ್ರಮದಲ್ಲಿ ಏನಿದು? ಒಂದು ಖಾರದ ಶಂಕರಪೋಳೆ ಅಂತ ಹೇಳ್ತಾರೆ. ಖಾರದ ಶಂಕರಪೋಳೆ. ಓಕೆ. ಇನ್ನೊಂದು ಸ್ವೀಟ್ ಶಂಕರಪೋಳೆ ಅಂತ. ಸ್ವೀಟ್ ಶಂಕರಪೋಳೆ, ಒಂದು ಖಾರ ಇನ್ನೊಂದು ಸ್ವೀಟ್, ಬಟ್ ಎರಡು ಕೂಡ ಶಂಕರಪೋಳೆ. ಕರೆಕ್ಟಾ? ಹಾಗಾದ್ರೆ ನಮ್ ಕಿಚನ್ ಹೋಗಿ ಸ್ಟಾರ್ಟ್ ಮಾಡೋಣ, ಬನ್ನಿ ಮೇಡಮ್. ಸೊ ಎಸ್ ಮೇಡಮ್, ಸೊ ಸ್ಟಾರ್ಟಿಂಗ್ ಈಗ ಸ್ವೀಟ್ಸ್ ಶಂಕರಪೋಳೆ ಮಾಡ್ತಾ ಇದ್ದೀರಾ ಅಥವಾ ಖಾರ ಶಂಕರಪೋಳೆನ? ಸ್ವೀಟ್ ಶಂಕರಪೋಳೆ. ಓಕೆ. ಸೊ ಸ್ವೀಟ್ ಇಂದಲೇ ಸ್ಟಾರ್ಟ್ ಮಾಡೋಣ ನಿಮ್ಮ ಜರ್ನಿ ಅಲ್ವಾ? ಎಸ್. ಸೊ ಸ್ಟಾರ್ಟಿಂಗ್ ಏನ್ ಮಾಡೋದೀಗ? ಇದು ಬೆಲ್ಲವನ್ನ ಕಾಯಿಸ್ಕೊಬೇಕಾ? ಅದು ಆರ್ಬೇಕು ಸ್ವಲ್ಪ. ಓಕೆ. ಸ್ವಲ್ಪ ಸ್ಟೀಲಿನ ಪಾತ್ರೆ ಬೇಕು. ಇದಾಗುತ್ತಾ? ಆಗುತ್ತಲ್ಲ? ಓಕೆ. ಸ್ವಲ್ಪ ಬೆಲ್ಲವನ್ನ ಹಾಕ್ಬೇಕು. ಓಕೆ. ಸೊ ಈಗ ಬೆಲ್ಲ ಮೆಲ್ಟ್ ಆಗ್ಬೇಕಾ? ಸ್ವಲ್ಪ ನೀರು ಹಾಕಿ. ಓಕೆ. ಸಾಕಾಗುತ್ತಾ? ಸ್ವಲ್ಪ. ಸಾಕಾಗುತ್ತಲ್ಲ? ಇದೀಗ ಮೆಲ್ಟ್ ಆಗ್ಬೇಕಾ ಇದರಲ್ಲಿ ಬೆಲ್ಲ? ಸ್ವಲ್ಪ ಅದು ಕರಗಬೇಕು. ಓಕೆ. ಇದು ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೀರಾ? ನಾರ್ಮಲ್ ಬೆಲ್ಲ. ಓಕೆ. ಇದು ಸ್ವೀಟ್ ಶಂಕರಪೋಳೆ ಹೆಚ್ಚಾಗಿ ಮಾಡ್ತೀವಿ ನಾವು ದೀಪಾವಳಿ ಟೈಮಲ್ಲೆಲ್ಲ. ಅದೇ ಶಂಕರಪೋಳೆ ಅಲ್ವಾ? ಸೊ ಇದು ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ರೆಸಿಪಿನ ಇದು? ಹಾಗೇನಿಲ್ಲ, ಎಲ್ಲ ಕಡೆ ಮಾಡ್ತಾರೆ. ಆದ್ರೆ ನಾವು ಮಕ್ಕಳಿಗೆ ಸ್ವಲ್ಪ ಇಷ್ಟ ಅಲ್ಲ, ಇಷ್ಟ ಆಗ್ತದಲ್ಲ, ಸ್ವಲ್ಪ ಬೆಲ್ಲದ್ದು ಹಾಗೆ ಅದ್ರ ಜೋಡಿ ತಿಂದ್ರೆ ಎರಡು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವತ್ತು ಎರಡು ರೆಸಿಪಿ ಸೇಮ್ ಇರುತ್ತೆ, ಬಟ್ ಟೇಸ್ಟ್ ಅಲ್ಲಿ ಮಾತ್ರ ಸಣ್ಣ ಡಿಫರೆನ್ಸ್ ಇರುತ್ತೆ. ಓಕೆ. ಇದು ಕರಗುವಷ್ಟು ಸ್ವಲ್ಪ ಹಿಟ್ಟನ್ನ ಅದು ನೆನೆಬೇಕು. 2 ಅವರ್ ನೆನೆಬೇಕು. ಅದು ಹಿಟ್ಟು 2 ಅವರ್ ನೆನೆಬೇಕು. ಯಾವ ಹಿಟ್ಟು? ಮೈದಾ ಹಿಟ್ಟು. ಅದ್ರಲ್ಲಿ ತೋರಿಸ್ತೀನಿ ಇಂಗ್ರೀಡಿಯೆಂಟ್ಸ್ ಏನ್ ಹಾಕೋದು ಅಂತ. ಅದನ್ನ ಮನೆಯಲ್ಲೇ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ಇವಾಗ ತೋರಿಸ್ತೀನಿ ಅದಕ್ಕೆ. ಓಕೆ. ಜಸ್ಟ್ ಡೆಮೋ ಕೊಡ್ತೀರಾ ಈಗ? ಓಕೆ. ಒಂದು ಬೌಲ್ ತಗೊಂಡು ಓಕೆ ಸ್ವಲ್ಪ ಮೈದಾ ಹಿಟ್ಟನ್ನು, ಇದು ಬೆಲ್ಲದ್ದಲ್ಲ, ಸ್ವಲ್ಪ ಓಕೆ ಮೈದಾ ಹಿಟ್ಟು ಸ್ವಲ್ಪ ಹಾಕಿ. ಓಕೆ. ಸ್ವಲ್ಪ ಒಂದು ಸಣ್ಣ ಬೌಲಲ್ಲಿ ಎಣ್ಣೆಯನ್ನು ಕಾಯಿಸ್ಲಿಕ್ಕೆ ಇಟ್ಕೋಬೇಕು. ಎಣ್ಣೆ ಕಾಯಿಸ್ಕೋಬೇಕಾ? ಕಾಯಿಸ್ಕೋಬೇಕು. ಓಕೆ. ಈಗ ನಿಮ್ಗೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಅಂತ ಹೇಳಿರಿ ನೀವು. ಈಗ ನಾವು ಡೀಪ್ ಫ್ರೈ ಇದೆ ಅಲ್ವಾ? ಸೊ ಎಣ್ಣೆ ಇಟ್ಕೊಳ್ಳೋಣ, ಅದರಿಂದ ತೆಗ್ದ್ರೆ ಆಯ್ತು ಅಲ್ವಾ? ಸ್ವಲ್ಪ ತೆಗೆದು. ಓಕೆ.
ನಮ್ಮ ಅಡುಗೆ ಮನೆಯಲ್ಲಿ ಪ್ರತಿನಿತ್ಯ ಯಾವಾಗಲೂ ಯೂಸ್ ಮಾಡುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮ್ಮ ಕಿಚನ್ ಕ್ವೀನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ವಿಟಮಿನ್ A, D, E ಎಲ್ಲ ಇದೆ. ಆ್ಯಂಡ್ ಕೊಲೆಸ್ಟ್ರಾಲ್ ಮುಕ್ತ ಎಣ್ಣೆ ಅಂತ. ಎಸ್, ಇದನ್ನು ಹಾಕೋದೀಗ ಸ್ವಲ್ಪ ಆಲ್ರೆಡಿ ಡೀಪ್ ಫ್ರೈಗೆ ಬೇಕು ಅಲ್ವಾ? ಬೇಕು. ಸೊ ಸೇರಿಸಿ ಹಾಕೋಣ ಎರಡನ್ನು. ಈಗ ಒಂದು ಸ್ವೀಟ್ ಶಂಕರ್ ಪೋಲೆ ಮಾಡ್ತಿದ್ದೀವಿ, ಇನ್ನೊಂದು ಖಾರ ಶಂಕರ್ ಪೋಲೆ ಮಾಡ್ತಿದ್ದೀವಿ. ನಿಮ್ಮ ಫೇವ್ರೇಟ್ ಯಾವುದಿದೆ ಎರಡರಲ್ಲಿ? ನಾವು ಖಾರ ತಿನ್ನೋದು. ಖಾರ ಜಾಸ್ತಿಯಾ? ನಮ್ದು ಮನೇಲಿ ಎಲ್ರಿಗೂ ಖಾರ ಜಾಸ್ತಿಯಾ? ಮಕ್ಕಳು ಕೂಡ ಎಲ್ಲರೂ ತಿಂತಾರೆ, ಮಕ್ಕಳು. ಸ್ವೀಟ್ ಬೇಡ, ಸ್ವೀಟ್ ಸ್ವಲ್ಪ ಅವಾಯ್ಡ್. ಓಕೆ. ಹೆಲ್ತ್ ವಿಷಯಕ್ಕೆ ಸ್ವೀಟ್ ತಿನ್ನಲ್ಲ ಅಥವಾ ಸ್ವೀಟ್ ಇಷ್ಟ ಆಗಲ್ವಾ? ನಮ್ದು ಖಾರದ ಇದು ಏರಿಯಲ್ಲ, ಅದಕ್ಕೆ ಸ್ವಲ್ಪ ಖಾರ ಇಷ್ಟ. ಓಕೆ, ಆ ಕಡೆ ಎಲ್ಲ ಖಾರ ಜಾಸ್ತಿ ಸ್ವಲ್ಪ ಅಲ್ವಾ? ಎಸ್. ಈಗ ಎಣ್ಣೆ ಕಾದಿರ್ಬೋದಾ? ಹಾಕೋಣ. ಓಕೆ, ಹೀಗೆ ಸೌಂಡ್ ಬರಬೇಕು. ಓಕೆ. ಅಂತ ಹಾಕಿ ಕೂಡಲೇ ಬಬಲ್ಸ್ ಬಂದು ಸ್ವಲ್ಪ ಸೌಂಡ್ ಬರಬೇಕು ಅಲ್ವಾ? ಎಸ್. ಸ್ವಲ್ಪ ನೀರು ಬೇಕು. ಓಕೆ, ಸ್ವಲ್ಪನೇ. ಸಾಕಾಗುತ್ತಾ? ಹಾಂ, ಇನ್ನು ಸ್ವಲ್ಪ. ಓಕೆ. ಇದು 2 hour ನೆನೆಬೇಕಲ್ಲ, ಹಾಗೆ ಮನೆಯಲ್ಲಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಓಕೆ, ಅದನ್ನೇ ಮಾಡಿದ್ದೆ. ಇದನ್ನೀಗ ಇಷ್ಟೇ ಮಿಕ್ಸ್ ಮಾಡಿ 2 ಗಂಟೆ ನೆನೆಸ್ಬೇಕು. 2 ಗಂಟೆ ನೆನೆಸ್ಬೇಕು. ಆಯಿಲ್ ಹಚ್ಚಲಿಲ್ಲದ ಹಾಗೆ ಇಡಬೇಕು, ಇಲ್ಲಾಂದ್ರೆ ಮೆತ್ತಗಾಗ್ತದೆ. ಆಯಿಲ್ ಹಚ್ಚಿದ್ರೆ ಫುಲ್ಲು ಮೆತ್ತಗಾಗ್ಬಿಡ್ತದೆ. ಓಕೆ. ಇದನ್ನ ಈಗ 2 hour ನೆನೆಬೇಕಲ್ಲ, ಅದರಲ್ಲಿ ಮನೆಯಲ್ಲಿ ಕಲಸಿದ್ದನ್ನ ರೆಡಿ ಮಾಡಿಟ್ಟಿದ್ದನ್ನ ತಗೊಂಡು ಬಂದಿದ್ದೀನಿ. ಈಗ ಇದನ್ನ ತೆಗೆದಿಟ್ಟು ಅದನ್ನ ಹಾಕೊಳ್ತೀನಿ. ಓಕೆ. ಇದು ಮನೆಯಲ್ಲಿ ನೆನೆಸಿ, ಇದು ಮನೆಯಲ್ಲಿ ತಯಾರು ಮಾಡಿದ್ದು. ಓಕೆ. ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ? ಇಲ್ಲ, ಸ್ವಲ್ಪ ಸಾಫ್ಟ್ ಆಗ್ತದೆ. ಸಾಫ್ಟ್ ಆಗುತ್ತೆ. ಓಕೆ. ಬೌಲಲ್ಲಿ ಇದನ್ನ ಈಗ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿ ಚಪಾತಿ ಲಟ್ಟಿಸ್ತೀವಲ್ಲ ಆ ಥರ, ಅದಕ್ಕಿಂತ ಸ್ವಲ್ಪ ತಿಳುವಲೆ ಉದ್ಬೇಕು. ಅದನ್ನ ಹೀಗೆ ಮಾಡಬೇಕು ಕೈಯಲ್ಲಿ. ಅದು ಹೀಗೆ ಮಾಡಿದಾಗ ಸ್ವಲ್ಪ ಕ್ರಿಸ್ಪಿ ಆಗ್ತದೆ. ಓಕೆ. ಇದನ್ನೀಗ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಬೇಕು. ನೆನೆಸಿಟ್ಟು ಸ್ವಲ್ಪ ಹಿಟ್ಟನ್ನು ತಗೋಬೇಕು, ಯಾಕಂದ್ರೆ ತಿಳುವಾಗ್ಬೇಕು. ಅದು ದಪ್ಪ ಆದ್ರೆ ಇದು ಅಕ್ಕಿ ಹಿಟ್ಟು. ಅದು ಮೈದಾ ಹಿಟ್ಟನ್ನ ಹಚ್ಚಿದ್ರೆ ಅದು ಮತ್ತೆ ಒಂದಕ್ಕೊಂದು ಅಂಟಿಕೊಳ್ಳುತ್ತದೆ. ಅದಕ್ಕೆ ಅಕ್ಕಿ ಹಿಟ್ಟಾದ್ರೆ ಆಗೋದಿಲ್ಲ. ಅಕ್ಕಿ ಹಿಟ್ಟಲ್ಲಿ ನೆನೆದು ಉದ್ಬೇಕು. ನೀವು ಅದನ್ನ ಲಟ್ಟಿಸ್ತಾ ಇರಿ, ನಾನು ಅಷ್ಟರಲ್ಲಿ ಇದನ್ನ ಈ ಕಡೆ ಇಟ್ಟು ಎಣ್ಣೆನ ಈ ಕಡೆ ಇಡ್ತೀನಿ. ಓಕೆನಾ? ನೀವು ಲಟ್ಟಿಸ್ತಾ ಇರುವಷ್ಟರಲ್ಲಿ ಎಣ್ಣೆ ಕೂಡ ಬಿಸಿ ಆಗುತ್ತೆ. ಇದು ಪೂರ ತಿಳುವಾಗಿ ಲಟ್ಟಿಸ್ಬೇಕು. ಓಕೆ. ಎಷ್ಟು ತೆಳ್ಳಗೆ ಬರಬೇಕು? ಆದಷ್ಟು ತೆಳ್ಳಗಾಗಬೇಕು. ಅಂದ್ರೆ 2 ಪದರ ಮಾಡಬೇಕಲ್ಲ, ಅದಕ್ಕೆ ಅದು ದಪ್ಪ ಆಗ್ತದೆ. ಫೋಲ್ಡ್ ಮಾಡಿ ಕೊಯ್ಯೋದಲ್ಲ. ಸೊ ಎಷ್ಟು ತೇಲು ಬರುತ್ತೆ ಅಷ್ಟು ತೇಲು ಲಟ್ಟಿಸಬೇಕು. ಓಕೆ. ಈಗ ಇದನ್ನ ಈಗ ಮಾಡಿದ ತಕ್ಷಣ ಇದನ್ನ 2 ಫೋಲ್ಡ್ ಹೀಗೆ ಮಾಡಬೇಕು. ಓಕೆ. ಹೀಗೆ ಮಾಡಿ ಇದನ್ನ ಹೀಗೆ ಮಾಡಬೇಕು. ಮತ್ತೆ ಇದನ್ನ ಪ್ರೆಸ್ ಮಾಡಬೇಕು. ಓಕೆ. ಅಂದ್ರೆ ಮಧ್ಯದಲ್ಲಿ ಎಲ್ಲಾದ್ರೂ ಹೋಲ್ ಉಳಿದ್ರೆ ಅದು ಇದು ಆಗೋದಿಲ್ಲ, ದಪ್ಪ ಆಗೋದಿಲ್ಲ. ಅದಕ್ಕೆ ಹೀಗೆ ಮಾಡಿ ಇದು ಪೂರ ಲಟ್ಟಿಸ್ಬೇಕು. ಸೊ 2 ಫೋಲ್ಡ್ ಆಗಬೇಕು. 2 ಫೋಲ್ಡ್ ಮಾಡಿ ಹೀಗೆ ಲಟ್ಟಿಸ್ಬೇಕು. ಹೀಗೆ ಲಟ್ಟಿಸಿದ ಮೇಲೆ ಇದನ್ನ ಮಾಡ್ಲಿಕ್ಕೆ ಅಂತ ಬೇರೆ ಒಂದು ಇದು ಇರ್ತದೆ, ಅದರಲ್ಲಿ ಮಾಡೋಕೆ ಬರ್ತದೆ. ಹೀಗೆ ಚಾಕು ಇಲ್ಲ, ಇದರಲ್ಲೇ ಮಾಡ್ಬೇಕು. ಹೀಗೆ ಇಲ್ಲಾಂದ್ರೆ ಹಚ್ಚಿರುತ್ತೆ ಇದಕ್ಕೆ. ಹಚ್ಚಿರ್ತದೆ. ಅದು ಹೀಗೆ ಇದು ಮಾಡೋದು ಹಚ್ಚಿರ್ತದೆ. ಚಾಕುದಿಂದ ಹೀಗೆ ಕಟ್ ಮಾಡಬೇಕು. ಯಾವ ಶೇಪ್ ಆದ್ರೂ ಮಾಡ್ಕೋಬಹುದು. ಆಕ್ಚುಲಿ ಅದು ಶಂಕರಪಾಳೆ ಅಂದ್ರೆ ಇರ್ತದಲ್ಲ. ಈ ಮಕ್ಕಳಿಗೆಲ್ಲ ಮಾಡ್ಕೊಡುವಾಗ ಬೇರೆ ಬೇರೆ ಶೇಪ್ ಅಲ್ಲಿ ಮಾಡ್ಕೊಟ್ರೆ ಇಷ್ಟ ಆಗ್ತದಲ್ಲ, ಇಷ್ಟ ಆಗುತ್ತೆ. ಟ್ರಯಾಂಗಲ್ ಶೇಪ್ ಅಲ್ಲಿ ಮಾಡ್ಬೋದು. ಹೌದು. ಹೀಗೆ ಶೇಪ್ ಅಲ್ಲಿ ಕಟ್ ಮಾಡಿ. ಓಕೆ. ಅಂಡ್ ಇದನ್ನ ಇನ್ನು ಡೈರೆಕ್ಟ್ ಎಣ್ಣೆಗೆ ಬಿಡೋದಾ? ಹೀಗೆ ಎಣ್ಣೆಲಿ ಬಿಡೋದು. ಓಕೆ. ಒಂದು ಪ್ಲೇಟ್ ಹೀಗೆ ಮಾಡಿದ್ರು ಬರ್ತದೆ. ಒಂದು ಪ್ಲೇಟ್ ಅಲ್ಲಿ ಹಾಕಿದ ತಕ್ಷಣ ಅದನ್ನ ಹೀಗೆ ಮಾಡಬಾರ್ದು, ಅದೇ ತಾನೇ ಮೇಲೆ ಬರ್ತದೆ. ಓಕೆ. ಆ 2 ಲೇಯರ್ ಈಗ ಬಿಟ್ಕೊಳ್ಳುತ್ತಲ್ವಾ? ಬಿಟ್ಕೊಳ್ಳುತ್ತೆ, ಉಬ್ಬಿ ಬರುತ್ತೆ ಅದು. ಓಕೆ. ಅದನ್ನ ಸ್ವಲ್ಪ ಅದು ಮೇಲೆ ಬರೋವರೆಗೂ ಹಾಗೆ ಬಿಡಬೇಕು. ಓಕೆ. ಸೊ ನಾವು ಸ್ಟಾರ್ಟಿಂಗ್ ಏನು ಬೆಲ್ಲ ಆ್ಯಡ್ ಮಾಡಿದ್ದೀವಿ. ಮೊದಲೇ ಬೆಲ್ಲನ ಪಾಕ ಮಾಡಿ ಅದು ಸ್ವಲ್ಪ ಬಿಸಿ ಇದ್ರೆ ಮೆತ್ತಗಾಗ್ತದೆ. ಇದು ಸ್ವಲ್ಪ ಆರಿದ್ರೆ ಕ್ರಿಸ್ಪಿ ಹಾಗೆ ಇರ್ತದೆ. ಅದಕ್ಕೆ ಮೊದಲು ಬೆಲ್ಲದನ್ನ ಪಾಕ ಮಾಡಿ ಇಟ್ಕೋಬೇಕು. ಓಕೆ.
ಇದು ಸ್ವಲ್ಪ ಬ್ರೌನ್ ಬರೋವರೆಗೂ ಕಾಯಿಸ್ಬೇಕು ಇದನ್ನ. ಲೈಟ್ ಬ್ರೌನ್ ಬರೋವರೆಗೂ ಅಲ್ವಾ? ಈಗ ಬಂದು ಇಲ್ಲಿ ಬಂದೀಗ 1 ವರ್ಷಕ್ಕೆ ಬಂದಿರೋದಂತ ಹೇಳಿದ್ರಿ. ಎಷ್ಟು ಟೈಮ್ ಆಯ್ತು ಈಗ ಬಂದು? ಈಗ ಒಂದು ವರ್ಷ ಆಯ್ತು ಅಷ್ಟೇ. 1 ವರ್ಷ ಆಗ್ತಾ ಆಗ್ತಾ ಬಂತು. ಬಂತು. ಸೊ ಅಡ್ಜಸ್ಟ್ ಆದ್ರೆ ಮಂಗಳೂರಿಗೆ ಆಗಿದೆ. ಹೇಗೆ ಅನಿಸ್ತಾ ಇದೆ ಮಂಗಳೂರಿಗೆ? ಪರವಾಗಿಲ್ಲ, ಒಂದು ಕ್ಲೈಮೇಟ್ ಎಲ್ಲ ಸ್ವಲ್ಪ ಕಷ್ಟ ಆಯ್ತು ಫಸ್ಟ್. ಕ್ಲೈಮೇಟ್ ಓಕೆ. ನಮ್ದು ಪ್ರಾಜೆಕ್ಟ್ ವರ್ಕ್ 1 ಇಯರ್ ಅಷ್ಟೇ. ಓಕೆ. ಮತ್ತೆ ಇದು ಆಗ್ಬೇಕು. ಫುಡ್ ನಾವು ಇಲ್ಲಿದು ಮಾಡ್ಕೊಳ್ತೀರಲ್ವಾ? ನಮ್ಮ ಸೈಡ್ ಅದ್ದೇ ಮಾಡ್ತೀವಿ ನಾವು ಇಲ್ಲಿದು. ಸೊ ಸಡನ್ ಆಗಿ ಅಡ್ಜಸ್ಟ್ ಆಗೋದಂದ್ರೂ ಕಷ್ಟ ಆಗುತ್ತೆ. ಈಗ ನಿಧಾನವಾಗಿ ಅಡ್ಜಸ್ಟ್ ಆಗುತ್ತೆ. ಬಟ್ ಈಗ 1 ವರ್ಷ ಆಗಿದ್ದೀವಿ ಮತ್ತೆ ಹೊರಡ್ತೀರಾ ಅಂತ? ಹೊರಡ್ದು ಪ್ರಾಜೆಕ್ಟ್ ಮುಗಿದ ತಕ್ಷಣ ಸ್ಮಾರ್ಟ್ ಸಿಟಿ ವರ್ಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದು ಮುಗಿದ ತಕ್ಷಣ ಮತ್ತೆ ನಾವು ಹೊರಡೋದು. ಹೀಗೆ ತೆಗಿಬೇಕು. ಎಸ್, ಬ್ರೌನ್ ಕಲರ್ ಬಂದಿದೆ. ಆಫ್ ಮಾಡೋದಲ್ಲ? ಆಫ್ ಮಾಡಿ. ಇನ್ನು ಡೈರೆಕ್ಟ್ ಸರ್ವಿಂಗ್ ಅಲ್ವಾ? ಈಗ ಬೆಲ್ಲದ ಪಾಕ ಇದೆಯಲ್ಲ, ಓಕೆ. ಅದರಲ್ಲಿ ಇದನ್ನ ಹಾಕು. ಇನ್ನು ಬೆಲ್ಲದ ಕೆಲಸ ಇನ್ನು ಸ್ಟಾರ್ಟ್ ಆಗುತ್ತೆ ಅಲ್ವಾ? ಹಾಗಾದ್ರೆ ಇದನ್ನ ಆ ಕಡೆ ಇಟ್ಕೊಳ್ಳೋಣ ನಾವು. ಈಗ ಇದು ಬೆಲ್ಲದ ಪಾಕ ಸ್ವಲ್ಪ ತಣ್ಣಗಾಗಿದೆ. ಬಿಸಿದನ್ನು ಹಾಕಿದ್ರೆ ಅದು ಕ್ರಿಸ್ಪಿ ಹೋಗ್ಬಿಡ್ತದೆ, ಓಕೆ, ಪೂರ ಮೆತ್ತಗಾಗ್ಬಿಡ್ತದೆ. ಈಗ ಸ್ವಲ್ಪ ಇದಾಗಿದೆಯಲ್ಲ, ಇದನ್ನ ಕರೆದಿದ್ದನ್ನ ಇದಕ್ಕೆ ಹಾಕಬೇಕು. ಓಕೆ, ಇದಕ್ಕೆ ಹಾಕಬೇಕು. ನೆಕ್ಸ್ಟ್ ಸ್ವಲ್ಪ ಇದು ಶುಂಠಿ ಪುಡಿ ಇದು ಇರ್ತದಲ್ಲ, ಇದನ್ನ ಹೀಗೆ ಮೇಲೆ ಹಾಕಬೇಕು. ಓಕೆ, ಇದು ಶುಂಠಿ ಪುಡಿ. ಶುಂಠಿ ಮತ್ತು ಏಲಕ್ಕಿ ಪುಡಿ. ಶುಂಠಿ ಮತ್ತು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀರಾ? ಅದನ್ನು ಹಾಕಿ ಹೀಗೆ ಇದು ಸ್ವಲ್ಪ ಈಗ ತಕ್ಷಣ ತಿನ್ಲಿಕ್ಕೆ ಬರೋದಿಲ್ಲ. ಓಕೆ, ಅದು ಸ್ವಲ್ಪ ಹೀರ್ಕೋಬೇಕು, ಇಲ್ಲ ಅದನ್ನೆಲ್ಲ ಇದು ಮಾಡ್ಬೇಕಲ್ಲ. 1.5 hour ಈಗ ತಿನ್ಲಿಕ್ಕೆ ನಡೀತದೆ, ಆದ್ರೆ ಇನ್ನೂ ಟೇಸ್ಟಿ ಆಗ್ಬೇಕು ಅಂದ್ರೆ ಬಿಡ್ಬೇಕು. ಓಕೆ, ಸೊ ಆದಷ್ಟು ಎಷ್ಟು ಹೊತ್ತು ಬಿಡ್ತೀರಾ ಅಷ್ಟು ಅದು ಇದಾಗ್ತದಲ್ಲ. ಓಕೆ, ಹೀಗೆ ಮಾಡಿ ನೆಕ್ಸ್ಟ್ ಇದು ಪುಟಾಣಿ ಪುಡಿ ಇರ್ತದಲ್ಲ, ಹುರಿಗಡಲೆ ಪುಡಿ. ಅಂದ್ರೆ ಹುರಿಗಡಲೆ. ಹುರಿಗಡಲೆ. ಅದು ಏಕೆ ಹಾಕ್ಬೇಕಂದ್ರೆ ಹುರಿಗಡಲೆ ಪುಡಿ ಇದು ತಿಳಿವಾಗಿರ್ತದಲ್ಲ, ಸ್ವಲ್ಪ ಇದಕ್ಕೆ ಹಾಕಿದ್ರೆ ಅದು ಟೇಸ್ಟ್ ಬೇರೆ ಬರ್ತದೆ. ಇದನ್ನ ಹಾಕೋದ್ರೆ ಟೇಸ್ಟ್ ಚೆನ್ನಾಗಾಗ್ತದೆ ಇದನ್ನ ಹಾಕೋದು. ಓಕೆ, ಸೊ ಇದು ನಾರ್ಮಲ್ ಶಂಕರ್ ಪೋಲೆ ಹಂಗಿಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ? ಇದು ಹಾಕಿ ಸ್ವಲ್ಪ ಹೀಗೆ ಮಾಡಬೇಕು. ಅದು ಸ್ವಲ್ಪ ಗಟ್ಟಿಯಾಗೋವರೆಗೂ ಹಾಕಬೇಕು. ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಿಡಿತದೆ ಇದು. ಓಕೆ, ಇದಕ್ಕೆ ಹುರಿಗಡಲೆ ಪುಡಿ ಅಂತ ಹೇಳ್ತಾರೆ. ಈ ದೀಪಾವಳಿ ಟೈಮಲ್ಲಿ ನಾವು ಶಂಕರ್ ಪಾಲಿ ಅಂತ ಹೇಳ್ತೀವಿ, ಶಂಕರ್ ಪೋಲೆ ಅಂತ, ಅದನ್ನ ಸೇಮ್ ಅದೇ ಅಲ್ವಾ? ಅದೇ, ಆದ್ರೆ ಇದು ಮಾತ್ರ ಸ್ವೀಟ್. ಅದು ನಾರ್ಮಲ್ ಹಿಂಗೆ ಲೈಟ್ ಸ್ವೀಟ್ ಆಗಿ ಅದರಲ್ಲೇ ಮಿಕ್ಸ್ ಮಾಡಿ ಮಾಡ್ಕೊತಾರೆ. ಅದರಲ್ಲಿ ಬೆಲ್ಲದ ಪಾಕ ಮತ್ತೆ ನಾವು ಆಡ್ ಮಾಡ್ತೀವಿ. ಸಕ್ಕರೆದು ಮಾಡ್ಬೋದು ಹೀಗೆ. ಓಕೆ, ಇನ್ನೊಂದು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕ್ಬೇಕು ಹೀಗೆ, ಅದು ಗಟ್ಟಿ ಆಗುವ. ಫುಲ್ ಇದನ್ನ ಮಾಡಿ ಸರ್ವಿಂಗ್ ಬೌಲ್ ಹಾಕಿ. ಸರ್ವಿಂಗ್ ಬೌಲಿಗೆ ಹಾಕೋಣ? ಆಯ್ತು, ಇಷ್ಟೇ. ಇದನ್ನ ಈಗ ಸರ್ವಿಂಗ್ ಬೌಲಿಗೆ ಹಾಕಿ. ಈಗ ಬೆಲ್ಲದ ಶಂಕರಪೋಳೆ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟ್ ಟೈಮ್ ನಾನು ಈ ರೀತಿ ಶಂಕರ್ ಪೋಲೆನ ನೋಡ್ತಾ ಇರೋದು. ಯಾಕಂದ್ರೆ ಯಾವಾಗಲೂ ಶಂಕರ್ ಪೋಲೆ ಬರೀ ಶಂಕರ್ ಪೋಲೆ ಇತ್ತು, ಇದರಲ್ಲಿ ಬೆಲ್ಲದ ಪಾಕ ಜೊತೆಗೆ ಇದೆ. ಸೊ ಹೇಗಿದೆ, ಸಖತ್ ಕ್ಯೂರಿಯಾಸಿಟಿ ಇದೆ ಇದನ್ನ ಟೇಸ್ಟ್ ಮಾಡಕ್ಕೆ. ಟೇಸ್ಟ್ ಮಾಡಿ ನೋಡಿ ಹೇಳೋಣ. ಓಕೆ ಮೇಡಮ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಬೆಲ್ಲದ ಶಂಕರ್ ಪೋಲೆ ರೆಡಿ ಆಗಿದೆ. ಈಗಾಗಲೇ ಮೇಡಮ್ ಹೇಳಿದ್ದಾರೆ, ಇದನ್ನ ಹಾಗೆ ತಿನ್ನೋದ್ರ ಬದಲು ಅರ್ಧ ಗಂಟೆ ಬಿಟ್ಟು ತಿಂದ್ರೆ ಇನ್ನಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತ. ಸೊ ಇದನ್ನ ಅರ್ಧ ಗಂಟೆ ಬಿಡಬೇಕು ಅಂತಂದ್ರೆ ಇನ್ನಷ್ಟು ಸ್ವಲ್ಪ ಹೊತ್ತಿದೆ ಅಲ್ವಾ? ಸೊ ಅಷ್ಟರಲ್ಲಿ ಇದನ್ನ ಮಾಡೋದು ಹೇಗೆ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಬೆಲ್ಲದ ಶಂಕರಪೋಳೆ ತಯಾರಿಸೋ ವಿಧಾನ. ಮೊದಲು ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸಿ ಪಾಕ ತಯಾರಿಸಿಕೊಳ್ಳಿ. ಇನ್ನೊಂದೆಡೆ ಮೈದಾ ಹಿಟ್ಟಿಗೆ 2 ಚಮಚದಷ್ಟು ಬಿಸಿ ಎಣ್ಣೆ, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ. ಕಲಸಿದ ಹಿಟ್ಟನ್ನು 2 ಗಂಟೆಗಳ ಕಾಲ ನೆನೆಯಲು ಇಡಿ. ನಂತರ ಅಕ್ಕಿ ಹಿಟ್ಟು ಉದುರಿಸಿ ತೆಳ್ಳನೆ ಲಟಿಸಿಕೊಳ್ಳಿ. ಆನಂತರ ಅರ್ಧ ಮಡಚಿ ಮತ್ತೆ ಪುನಃ ಲಟಿಸಿ. ಬಳಿಕ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡು ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಆ ಬಳಿಕ ಬೆಲ್ಲದ ಪಾಕಕ್ಕೆ ಸೇರಿಸಿ ಮೇಲಿನಿಂದ ಶುಂಠಿ ಹಾಗೂ ಏಲಕ್ಕಿ ಪುಡಿ, ಹುರಿಗಡಲೆ ಪುಡಿ ಉದುರಿಸಿ ಬೆರೆಸಿಕೊಳ್ಳಿ. ಅರ್ಧ ಗಂಟೆಗಳ ನಂತರ ಸರ್ವ್ ಮಾಡಿ. ಈಗ ತಯಾರ್ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಲ್ಲದ ಶಂಕರಪೋಳೆ. ಅರ್ಧ ಗಂಟೆ ಅಂತ ಹೇಳಿದ ಕೂಡಲೇ ಈಗ 2 ನಿಮಿಷ ಕೂಡ ಆಗಿಲ್ಲ. ಸೊ ಅರ್ಧ ಗಂಟೆ ಬಿಡಬೇಕು. ಆ್ಯಂಡ್ ಅದರ ಜೊತೆಗೆ ನೆಕ್ಸ್ಟು ಖಾರದ ಶಂಕರಪೋಲೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಹೇಗಿರುತ್ತೆ ನೋಡೋಣ. ಆದರೆ ಅದಕ್ಕೂ ಮುಂಚೆ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಹಾಗೆಯೇ ಲವ್ ಮಾರ್ಕ್ ಬ್ಯೂಟಿ ಸೋಪ್. ವೀಕ್ಷಕರೇ, ಈಗಾಗಲೇ ಸಿಹಿಯಾದ ಶಂಕರಪೋಲೆ, ಸ್ವೀಟ್ ಶಂಕರಪೋಲೆ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಖಾರ ಶಂಕರಪೋಲೆ ಅಂತ ನಮ್ಮ ಪಯಣ. ಸೊ ಹೇಗ್ ಮಾಡೋದು ನೋಡೋಣ ಬನ್ನಿ. ಎಸ್ ಮೇಡಮ್, ಸೊ ಈಗ ಸ್ವೀಟ್ ಶಂಕರಪೋಲೆ ರೆಡಿ ಆಯ್ತು. ಸೊ ನೆಕ್ಸ್ಟ್ ಇನ್ನೊಂದು ಸೇಮ್ ರೆಸಿಪಿ ಬಟ್ ಡಿಫ್ರೆಂಟ್ ಟೇಸ್ಟ್, ಅದು ಖಾರ ಶಂಕರಪೋಲೆ. ಹೇಗ್ ಮಾಡೋದು? ಖಾರ ಶಂಕರಪೋಳೆ ಮೊದಲೇ ಬೌಲ್ ಅನ್ನು ತಗೊಂಡು ಮೊದಲನ್ನ ಬೆಲ್ಲದ್ದು ಮಾಡಿದ್ವಲ್ಲ ಅದೇ ಹಿಟ್ಟು, ಮೈದಾ ಹಿಟ್ಟನ್ನೇ ಹಾಕೋದು. ಅದೇ ತರ ಕಣ್ಕೊ ಮಾಡೋದು, ಆದ್ರೆ ಇಂಗ್ರೀಡಿಯೆಂಟ್ಸ್ ಬೇರೆ ಬೇರೆ ಹಾಕೋದು. ಅದಕ್ಕೆ ಮೈದಾ ಹಿಟ್ಟು, ಎಣ್ಣೆ ಮಾತ್ರ ಅಷ್ಟೇ. ಇದಕ್ಕೆ ಖಾರ ಮತ್ತು ಅದು ಟೇಸ್ಟ್ ಆಗ್ಲಿಕ್ಕೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಇದೆ, ಅದನ್ನು ತೋರಿಸ್ತೀವಿ. ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಬೇಕು ಮೊದಲು. ಮೈದಾ ಹಿಟ್ಟು, ನಂತರ ಓಂ ಕಾಳು. ಓಕೆ, ಓಂ ಕಾಳು ಸ್ವಲ್ಪ ಹಾಕಿ, ನಂತರ ಸ್ವಲ್ಪ ಜೀರಿಗೆ, ಓಕೆ, ನಂತರ ಅಚ್ಚ ಖಾರದ ಪುಡಿ, ಅರುಣಾ ಮಸಾಲದವ್ರದ್ದು ಅಲ್ವಾ? ಇದು ನಮಗೆ ಎಷ್ಟು ಖಾರ ಬೇಕಾಗ್ತದಲ್ಲ ಅಷ್ಟನ್ನ ಹಾಕೋಬಹುದು. ಸ್ವಲ್ಪ ಬೇಕಾದ್ರೆ ಸ್ವಲ್ಪ. ಓಕೆ. 1980ರಿಂದ ನಮ್ಮ ಅರುಣಾ ಮಸಾಲದ್ದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ದಟ್ ಆ ಎಕ್ಸ್ಪೀರಿಯನ್ಸ್ ಇಂದ ಟೇಸ್ಟ್ ಕೂಡ ಹಂಗೆ ಇರುತ್ತೆ. ಖಾರ ಅಂದ್ರೆ ಕರೆಕ್ಟ್ ಖಾರ ಇರುತ್ತೆ ಅಲ್ವಾ? ಎಸ್. ನಂತರ ಉಪ್ಪನ್ನು ಹಾಕ್ಬೇಕು. ಇದನ್ನು ಟೇಸ್ಟಿಗೆ ತಕ್ಕ ಹಾಗೆ ಹಾಕ್ಬೇಕು, ಅದಕ್ಕೆ ಎಷ್ಟು ಬೇಕದನ್ನು ನೋಡಿ ಹಾಕ್ಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾವು ಆಗ ಹೇಗೆ ಮಿಕ್ಸ್ ಮಾಡಿದ್ವಿ ಹಾಗೆ ಮಿಕ್ಸ್ ಮಾಡಬೇಕು. ನಂತರ ಎಣ್ಣೆ ಕಾದಿರ್ತದಲ್ಲ, ಆ ಬೆಲ್ಲದ ಇದಕ್ಕೆ ಕಣಕ ಮಾಡ್ಕೊಂಡಿದ್ವಲ್ಲ ಅದೇ ರೀತಿ ಎಣ್ಣೆ ಕಾದದ್ದನ್ನ ಸ್ವಲ್ಪ ಇದಕ್ಕೆ ಹಾಕ್ಬೇಕು. ಇದು ಕಾದದ್ದೇ ಇದೆ ಈಗ ಎಣ್ಣೆ. ಆಗ ನೀವು ಹೇಗೆ ಸ್ವಲ್ಪ ಹಾಕಿ ಅದನ್ನ ಒಂದು ಹಾಗೆ ಮಾಡೋದು. ಅದೇ ರೀತಿ ಎಣ್ಣೆನ ಸ್ವಲ್ಪ ಹಾಕೋದಷ್ಟೇ. ಅದಕ್ಕೆ ಇದು ನೆನೆಬೇಕು, 2 ಅವರ್ ನೆನೆಬೇಕಲ್ಲ. ಅದಕ್ಕೆ ಈಗ ಏನು ಹಾಕೋದನ್ನ ತೋರಿಸಿದ್ದೀನಿ. ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಟೈಮ್ ಇದಾಗ್ತದೆ ಅಂತಂದ್ರೆ ಈಗ ಅದರಲ್ಲೇ ಮಾಡಿ ತೋರಿಸ್ತೇನೆ. ಅಷ್ಟೇ, ನಾವು ಎಣ್ಣೆ ಕಾಯಕ್ಕಿಡೋಣ. ಅದರಲ್ಲಿ ಎಣ್ಣೆ. ಇದು ರೆಡಿ ಮಾಡಿದ್ದು 2 ಅವರ್ ನೆನೆಸಿದ ಹಿಟ್ಟನ್ನ ತಗೊಂಡ, ಅದು ಕಲಸಿದ್ದ ಹಿಟ್ಟು ಈ ತರ ಕಲರ್ ಬರ್ತದೆ. ನಮಗೆ ಬೇಕಾದ್ರೆ ಖಾರ ಜಾಸ್ತಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು. ಖಾರ ಕಡಿಮೆ ತಿನ್ನೋರಾದ್ರೆ, ಮಕ್ಕಳಿಗಾದ್ರೆ ಸ್ವಲ್ಪ ಕಡಿಮೆ ಹಾಕ್ಬೇಕು, ದೊಡ್ಡವರಿಗಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಈಗ ಅದನ್ನ ಬೆಲ್ಲದ್ದು ಲಟ್ಸಿದ್ವಲ್ಲ ಅದೇ ತರ ಇದನ್ನ ಲಟ್ಸೋದು. ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿ ಉದ್ದಬೇಕಿದೆ. ಬರೀ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಅಂಡ್ ಇದಕ್ಕೆ ಬೆಲ್ಲ, ಆಗ ನಾವು ಬೆಲ್ಲದ ಪಾಕ ಮಾಡಿದ್ವಿ, ಅದೇ ರೀತಿ ಇದಕ್ಕೆ ಖಾರಕ್ಕೆ ಏನಿಲ್ಲ, ಬಿಕಾಸ್ ಇದ್ರಲ್ಲೇ ಆಡ್ ಮಾಡಿದ್ದೀರಿ ಖಾರ. ಇದರಲ್ಲೇ ಅಂದ್ರೆ ಬೆಲ್ಲದಕ್ಕಿಂತ ಇದನ್ನ ಹೆಚ್ಚಾಗಿ ಮಕ್ಕಳು ಇಷ್ಟಪಡ್ತಾರೆ, ಖಾರದ್ದಲ್ಲ. ಖಾರದ್ದು. ಓಕೆ. ಅಂಡ್ ಖಾರದ ಜೊತೆಗೆ ಸ್ವಲ್ಪ ಸ್ವೀಟ್ ಇದ್ರು ಎರಡು ಮಿಕ್ಸರ್ ಚೆನ್ನಾಗಿರುತ್ತೆ ಅಲ್ವಾ? ಇದನ್ನು ಕೂಡ ಹಾಗೆ ತೆಳುವಾಗಿ ಉದ್ದಬೇಕು. ಓಕೆ. ನೆಕ್ಸ್ಟ್ ಅದ್ರ ಹಾಗೆ ಕಟ್ ಮಾಡ್ಕೊಳ್ಳೋಣ. ಅದ್ರ ಹಾಗೆ ಶೇಪ್ ಬೇಕಾದ್ರೆ ಬೇರೆ ಕಟ್ ಮಾಡ್ಕೋಬಹುದು. ಇದು ಎಲ್ಲಿ ಕಲ್ತಿರೋದು ಈ ಅಡಿಗೆನ ನೀವು? ಅಮ್ಮನಿಂದ? ತಾಯಿ ಮನೆಯಿಂದ. ನಮ್ದು ತಾಯಿ ಮನೆ ಬೇರೆ ಡಿಸ್ಟಿಕ್. ಓಕೆ. ಅದು ಕೂಡ ಅದೇ ಉತ್ತರ ಕರ್ನಾಟಕದಲ್ಲಿ. ಉತ್ತರ ಕರ್ನಾಟಕ, ನಮ್ದು ಹಾವೇರಿ ಡಿಸ್ಟಿಕ್. ಆ ಊರಿನ ಹೆಸರು? ಊರಿನ ಹೆಸರು ಚಿಕ್ಕೋಣತಿ. ನಿಮ್ಮ ಊರಿನ ಹೆಸರು ಕಲಿಯಕ್ಕೆ ಚೆನ್ನಾಗಿರುತ್ತೆ. ಹೆಚ್ಚಾಗಿ ಕೆಲವು ಹೆಸರನ್ನ ಅಂದ್ರೆ ಈ ಮೈಕ್ರೋ ಆರ್ಗಾನಿಸಮ್ಸ್, ಈಗ ಕೋವಿಡ್ ಅಂತದೆಲ್ಲ ಇರುತ್ತಲ್ಲ, ಬೇರೆ ಬೇರೆ ಹೆಸರು ಮೈಕ್ರೋ ಆರ್ಗಾನಿಸಮ್ಸ್ ಇದು, ಅದೆಲ್ಲ ಹೆಸರು ಬಯಕ್ ಮಾಡಕ್ಕೆ ಕಷ್ಟ. ಅದೇ ಒಂದ್ ಭಾಗದವರಿಗೆ ಒಂದ್ ಭಾಗದ ಹೆಸರು ಹೇಳಿಕೆ ಕಷ್ಟ ಆಗ್ತದೆ. ಅದು ಈಗ ಗೊತ್ತಾಯ್ತು, ಬರೀ ಮೈಕ್ರೋ ಆರ್ಗಾನಿಸಮ್ಸ್ ಹೆಸರು ಅಲ್ಲ, ಬದಲಾಗಿ ಊರಿನ ಹೆಸರು ಹೇಳಕ್ಕೂ ಕಷ್ಟ ಇರುತ್ತೆ ಅಂತ. ಇದನ್ನು ಬೆಲ್ಲದ್ದು ಮಾಡಿದೀವಲ್ಲ ಅದೇ ತರ ಇದನ್ನು 2 ಫೋಲ್ಡ್ ಮಾಡಿ ತೆಳ್ಳಗೆ ಉದ್ಕೊಂಡು ಮೊದಲು 2 ಫೋಲ್ಡ್ ಮಾಡಿ ಹೀಗೆ ಮಾಡಬೇಕು. ಹೀಗೆ ಮಾಡಿ ಅದು ಈಗ ಓಪನ್ ಇದ್ರೆ ಅದು ಉಬ್ಬೋದಿಲ್ಲ, ದಪ್ಪ ಆಗೋದಿಲ್ಲ. ಹೀಗೆ ಮಾಡಿ ನೆಕ್ಸ್ಟ್ ಮತ್ತು ಇದರಿಂದ ಕಟ್ ಮಾಡಬೇಕು. ಸೊ ಆಗ ಹೇಗೆ ಡಬಲ್ ಫೋಲ್ಡ್ ಮಾಡಿ ಕಟ್ ಮಾಡಿದ್ರು ಸೇಮ್ ಟು ಸೇಮ್ ಪ್ರೊಸೀಜರ್. ಶೇಪ್ ಅಲ್ಲಿ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಆಕ್ಚುಲಿ ಶಂಕರಪಾಳೆ ಅಂದ್ರೆ ಶೇಪ್ ಹೀಗೆ ಇರ್ತದೆ. ಹೌದು, ಅದು ಶಂಕರಪುಡಿ ಅಂತ ಹೇಳಿದ ಕೂಡಲೇ ಅದರ ಸಿಗ್ನೇಚರ್ ಶೇಪ್, ಅದು ಆಕ್ಚುಲಿ ಶೇಪ್ ಆ ತರ ಇರ್ತದೆ. ಮಕ್ಕಳಿಗೆ ಬೇಕಾದ್ರೆ ಬೇರೆ ಶೇಪ್ ಮಾಡಬಹುದು.
And ಇದು ಬೇರೆ ಶೇಪ್ ಅಲ್ಲಿ ಮಾಡಿದ್ರೆ ನಮಗೆ ಸಡನ್ ಆಗಿ ಶಂಕರ್ ಪೋಲಿ ಅಂತ ಗೊತ್ತಾಗಿರ್ಲಿಕ್ಕಿಲ್ಲ, ಬಿಕಾಸ್ ಹೆಚ್ಚಾಗಿ ಇದೇ ಶೇಪ್ ಅಲ್ಲಿ ಇರುವಂತದ್ದು, ಡೈಮಂಡ್ ಶೇಪ್ ಅಲ್ಲಿ. ಹೀಗೆ ಕಟ್ ಮಾಡ್ಕೋಬೇಕು. ಎಣ್ಣೆ ಕಾದಿದೆ ನೋಡಬೇಕು. ಅದು ಸ್ವಲ್ಪ ಮೇಲೆ ಬರೋವರೆಗೂ ಹಾಗೆ ಬಿಡಬೇಕು. ಅದು ಎಷ್ಟು ತೆಳುವಾಗ್ತದೆ ಅಷ್ಟು ಗರಿ ಗರಿಯಾಗಿ ಬರ್ತದೆ. ದಪ್ಪ ಆದ್ರೆ ಇದು ಆಗೋದಿಲ್ಲ, ಅಷ್ಟು ಗರಿ ಗರಿಯಾಗಿ ಬರುತ್ತೆ. ಇದನ್ನು ಕೂಡ ಸ್ವಲ್ಪ ಬ್ರೌನ್ ಬರೋವರೆಗೂ ಎಣ್ಣೆಯಲ್ಲಿ ಕರಿಬೇಕು. ಹೆಚ್ಚಾಗಿ ಈ ರೀತಿ ಐಟಮ್ಸ್ ಮಾಡ್ತಾ ಇರ್ತೀರಾ? ಡೀಪ್ ಫ್ರೈಡ್ ಐಟಮ್ಸ್ ಮನೆಯಲ್ಲಿ ಮಾಡ್ತೀವಿ, ಹೆಚ್ಚಾಗಿ ಮಾಡ್ತೀರಾ? ಓಕೆ. ಸೊ ಆ ಟೈಮಲ್ಲಿ ಎಣ್ಣೆ ಚಕ್ಲಿ ಜಾಸ್ತಿ ಮಾಡ್ತೀವಿ. ಚಕ್ಲಿ ಜಾಸ್ತಿ ಮಾಡ್ತೀರಾ? ಗಾರಿಗೆ, ಚಕ್ಲಿ ಇದನ್ನೆಲ್ಲ. ಇನ್ನೊಂದು ಯಾವ್ದು? ಗಾರಿಗೆ, ಬೆಲ್ಲ ಮತ್ತು ಕುಂಬಳಕಾಯಿದ್ದು ಗಾರಿಗೆ ಅಂತ. ಗಾರಿಗೆ. ಸೊ ಇದೆಲ್ಲ ಹೊಸ ಹೊಸ ಹೆಸರು ಕೇಳ್ತಾ ಇದ್ವಿ. ಈಗ ಫಸ್ಟ್ ಟೈಮ್ ಈ ಸಲ ನಮ್ಮ ಅಡಿಗೆ ಮನೆಗೆ ಬಂದಿದ್ದೀರಾ, ಇನ್ನು ಮುಂದೆ ಬರುವಾಗ ಮಾಡ್ಕೊಡ್ತಾ ಇರಿ, ನಾವು ಕೂಡ ತಿಂತಾ ಇರ್ತೀವಿ. ಇದು ಆಯಿಲ್ ಬಂದು. ಎಸ್. ಈಗ ಇದನ್ನ ಬೌಲ್ ಪ್ಲೇಟಿಗೆ ತೆಗೆದು ಅಂಡ್ ಈ ರೀತಿ ಡೀಪ್ ಫ್ರೈಡ್ ಇದು ಹಾಕಿದಾಗ ಈ ತರ ಸೌಂಡ್ ಬರ್ತದೆ. ಸೌಂಡ್ ಬಂದ್ರೆ ಅದು ಆಗಿದೆ ಅಂತ ಅರ್ಥ. ಓಕೆ. ಸರ್ವಿಂಗ್ ಬೌಲ್ಗೆ ಹಾಕಿ. ಓಕೆ. ಸವಿಲಿಕ್ಕೆ ಸಿದ್ಧವಾಯಿತು. ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಮಕ್ಕಳಿಗೆ ಇಷ್ಟ ಅಲ್ಲ. ಓಕೆ. ಸೊ ಆ ಟೈಮಲ್ಲಿ ಖಾರದ ಶಂಕರ್ ಪೋಲೆ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಗರಿ ಗರಿಯಾದ ಖಾರದ ಶಂಕರ್ ಪೋಲೆ ರೆಡಿ ಆಗಿದೆ. ಒಂದಂತೂ ಸ್ವೀಟ್ ರೆಸಿಪಿ, ಒಂದಂತೂ ಖಾರ ರೆಸಿಪಿ. ಸೊ ಸ್ವೀಟ್ ರೆಸಿಪಿ ಹೇಗೆ ಮಾಡೋದು ನೋಡಿದ್ವಿ, ಖಾರದ ಶಂಕರ್ ಪೋಲೆನ ಹೇಗೆ ಮಾಡೋದು ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಖಾರ ಶಂಕರಪೋಳೆ ತಯಾರಿಸುವ ವಿಧಾನ. ಮೊದಲು ಮೈದಾ ಹಿಟ್ಟಿಗೆ ಓಂಕಾಳು, ಜೀರಿಗೆ, ಅರುಣ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬಿಸಿ ಎಣ್ಣೆ, ನೀರು ಹಾಕಿ ಗಟ್ಟಿಯಾಗಿ ಕಲಸಿ 2 ಗಂಟೆಗಳ ಕಾಲ ನೆನೆಯಲು ಇಡಿ. ನಂತರ ತೆಳುವಾಗಿ ಲಟ್ಟಿಸಿ ಮಡಚಿಕೊಂಡು ಮತ್ತೆ ಪುನಃ ಲಟ್ಟಿಸಿ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಖಾರ ಶಂಕರಪೋಳೆ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿಕರ. ಎಸ್ ಮೇಡಮ್. ಸೊ ಫಸ್ಟ್ ಟೈಮ್ ಈಗ ನಮ್ಮ ಅಡುಗೆ ಮನೆಗೆ ಬಂದು ಒಂದು ಸ್ವೀಟ್ ರೆಸಿಪಿ, ಒಂದು ಖಾರದ ರೆಸಿಪಿ ಮಾಡಿಕೊಟ್ಟಿದ್ದೀರಾ. ಆದರೆ ನಾನೀಗ ಯಾವುದು ಫಸ್ಟ್ ಟೇಸ್ಟ್ ಮಾಡೋದಂತ ಕೇಳೋದೇ ಇಲ್ಲ, ಬಿಕಾಸ್ ನೀವು ಫಸ್ಟ್ ಟೈಮ್ ಬಂದ ಕಾರಣ ಸ್ವೀಟ್ ರೆಸಿಪಿನೇ ಟೇಸ್ಟ್ ಮಾಡೋಣ. ಬನ್ನಿ ಮ್ಯಾಮ್, ನೀವು ತಗೋರಿ. ಈಗ ಆಲ್ಮೋಸ್ಟ್ ಅರ್ಧ ಗಂಟೆ ಆಗಿದೆ ನಾವು ಮಾಡಿಟ್ಟು. ಸೊ ಈಗ ಕರೆಕ್ಟಾಗಿ ಸ್ವೀಟ್ ಹಿಡಿದಿರ್ಬೋದು ಅಂತ ಅನ್ಕೋತೀನಿ ನಾನು. ನಿಜವಾಗ್ಲೂ ಸೂಪರ್ ಆಗಿ ಬಂದಿದೆ. ನಾರ್ಮಲ್ ಶಂಕರ್ ಪೋಲೆ ಏನು ಮಾಡ್ತೀವಿ ಅದಕ್ಕಿಂತ ಒಂದು 10 ಪಟ್ಟು ಜಾಸ್ತಿ ಟೇಸ್ಟಿ ಆಗಿದೆ ಅಂತ ಹೇಳ್ಬೋದು. ಬಿಕಾಸ್ ಅದರಲ್ಲಿ ಅದು ಏನೋ ಡಿಫ್ರೆಂಟ್ ಆದರೆ ಇದು ಏನೋ ಡಿಫ್ರೆಂಟು. ಆ ಬೆಲ್ಲದ ಪಾಕ ಮತ್ತೆ ಮಾಡಿ, ಸೊ ತುಂಬ ಸ್ವಲ್ಪ ವೆಟ್ ಆಗಿದೆ. ವೆಟ್ ಆದ್ರೂ ಕೂಡ ಕ್ರಿಸ್ಪಿನೆಸ್ ಹಾಗೆ ಇದೆ, ಎಷ್ಟೇ ವೆಟ್ ಆದ್ರೂ ಕೂಡ. ಸೊ ನಂಗದು ತುಂಬ ಇಷ್ಟ ಆಯಿತು, ಸಖತ್ ಇಷ್ಟ ಆಯಿತು. ಅದೇ ಖಾರದ್ದು ಹೇಗಿರುತ್ತೆ ಅಂತ ನೋಡೋಣ. ಓಕೆ, ಟೇಸ್ಟ್ ಮಾಡಿ ಮೇಡಮ್. ನೀವು ಇದು ಒಂದು ವೆರೈಟಿ, ಆದರೆ ಅದು ಇನ್ನೊಂದೇ ವೆರೈಟಿ. ಸೇಮ್ ರೀತಿ ಅಂದರೆ ಸೇಮ್ ಹಿಟ್ಟನ್ನ ಯೂಸ್ ಮಾಡ್ಕೊಂಡು ಮಾಡಿರೋದು, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಚೇಂಜ್ ಮಾಡಿರೋದು. ಆದರೆ ಟೇಸ್ಟ್ ವೈಸ್ ನೋಡಿದರೆ ಇದು ಒಂದು ಎಜ್ಜಲ್ಲಿದ್ರೆ ಅದೊಂದು ಎಜ್ಜಲ್ಲಿರುತ್ತೆ. ಎರಡೂ ಕೂಡ ಸೂಪರ್ ಆಗಿ ಬಂದಿದೆ. ಸ್ವಲ್ಪ ಸ್ವೀಟ್ ತಿನ್ನಬೇಕು ಅಂತಾರೆ ಇದು ತಿನ್ಬೋದು. ಆ್ಯಂಡ್ ಸಂಜೆ ಹೊತ್ತಿಗೆ ಕಾಫಿ ಜೊತೆಗೆ ಅದು ಬೆಟರ್ ಇರುತ್ತೆ, ಬಿಕಾಸ್ ಸ್ವಲ್ಪ ಖಾರ ಇದೆ ಆ್ಯಂಡ್ ಇನ್ನಷ್ಟು ಕ್ರಂಚಿ ಆಗಿದೆ. ಇದು ಸ್ವಲ್ಪ ನೆನೆಸಿಟ್ಟ ಕಾರಣ ಅದರಷ್ಟು ಕಂಪೇರ್ ಮಾಡಿದ್ರೆ ಕ್ರಂಚಿ ಕಮ್ಮಿ ಅಲ್ವಾ, ನಾವು ಬೆಲ್ಲದಲ್ಲಿ ಹಾಕಿರೋ ಕಾರಣ. ನಿಮ್ಮ ಫೇವ್ರೇಟ್ ಯಾವುದಿದೆ ಅದರಲ್ಲಿ? ಇದೇ ತಿನ್ನೋದು. ಅದೇ ನಂಗೆ ಮಾತ್ರ ಇದು ಸಖತ್ ಇಷ್ಟ ಆಯ್ತು, ಬೆಲ್ಲದ್ದು. ಬಿಕಾಸ್ ನಾರ್ಮಲ್ ಶಂಕರ್ ಪೋಲೆಗಿಂತ ಡಿಫ್ರೆಂಟ್ ಆಗಿದೆ. ಸೊ ಫಸ್ಟ್ ಟೈಮ್ ಬಂದು 2 ರೆಸಿಪಿನ ತಯಾರು ಮಾಡಿಕೊಟ್ರಿ. ಹೇಗೆ ಅನಿಸ್ತು ನಿಮಗೆ? ಖುಷಿ ಆಗ್ತಾ ಇದೆ. ನಮ್ಮ ಕಿಚನಲ್ಲಿ ಹೆಂಗೆ ಅನಿಸ್ತು? ನಮ್ಮ ರುಚಿಯಲ್ಲಿ ಚೆನ್ನಾಗಾಗಿದೆ. ಮನೆಯಲ್ಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಏನಾದರೂ ಇದೆಯಾ? ಮನೆಯಲ್ಲಿ ನಾರ್ಮಲ್ ನಾವು ಡೈಲಿ ಮಾಡೋದಲ್ಲ, ಇಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ. ಹೌದು, ಮಾತಾಡ್ಕೊಂಡು ಅಡಿಗೆ ಮಾಡೋದು ಅಲ್ವಾ? ಎಸ್. ಇಲ್ಲಿವರೆಗೂ ಬಂದು 2 ರೆಸಿಪಿನ ಹೇಳ್ಕೊಟ್ರಿ, ಟೇಸ್ಟಿ ರೆಸಿಪಿನ ಹೇಳ್ಕೊಟ್ರಿ. ಸೊ ನಿಮಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ, ಹಾಗೆಯೇ
ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಹೀಗೆ ನಮ್ಮ ಅಡುಗೆ ಮನೆಗೆ ಬರ್ತಾ ಇರಿ. ಅಂಡ್ ಈಗ ಆಲ್ರೆಡಿ ಒಂದು ಲಿಸ್ಟ್ನೇ ಹೇಳಿದ್ದೀರಾ ಯಾವ ಐಟಮ್ ನಿಮ್ಮ ಕಡೆ ಇದೆ ಅಂತ. ಅದನ್ನೆಲ್ಲ ಮಾಡ್ಕೊಡ್ತಾ ಇರಿ, ನಮಗೆ ತಿನ್ನಿಸ್ತಾ ಇರಿ. ಓಕೆನಾ? ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಒಂದಂತೂ ಖಾರ ಶಂಕರ್ ಪೋಲೆ, ಇನ್ನೊಂದಂತೂ ಸ್ವೀಟ್ ಶಂಕರ್ ಪೋಲೆ. ಸೊ ಒಂದಂತೂ ಈ ಚಕ್ಲಿ ನಿಪ್ಪಟ್ಟು ಏನಿದೆ ಅದರ ಗುಂಪಿಗೆ ಸೇರುತ್ತೆ. ಇನ್ನೊಂದಂತೂ ನಾವು ನಾರ್ಮಲ್ ಸಾದಾ ಶಂಕರ್ ಪೋಲೆ ಏನಿದೆ ಅದಕ್ಕಿಂತ ತುಂಬಾ ವಿಭಿನ್ನವಾಗಿದೆ, ಇನ್ನಷ್ಟು ಟೇಸ್ಟಿ ಆಗಿದೆ ಅಂತ ಹೇಳ್ಬೋದು. ಇದೇ ರೀತಿ ದಿನನಿತ್ಯ ಹೊಸ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.